ರಣರಂಗಗಳಲ್ಲಿ ರಾಜ ಕುವರರ ಜೊತೆ ಆಟವನ್ನು ಆಡುತ್ತಾ ಇದ್ದೆ ಅಮ್ಮ. ಆ ಹೊತ್ತಿನಲ್ಲಿಯೇ ಮಗನೇ ಮಹಿಷ ಈ ಕಡೆ ಬಾ ಎನ್ನುವ ಹಾಗೆ ಕರೆಯನ್ನು ಆಳಿಸಿದೆ. ಅಮ್ಮ ನಿನ್ನ ಕರೆಯನ್ನು ಆಳಿಸಿ ಹೋಗುತ್ತು ಓಡೋಡಿ ಎಂದು ಮಾಡಿದ್ದೇನೆ. ಬಂದು ನೋಡ್ತೇನೆ, ಏನು ಆಶ್ಚರ್ಯ ಕಾಣುತ್ತಾ ಇದ್ದೇನೆ. ಅಮ್ಮ ಹಣೆಯಲ್ಲಿ ನಾನು ಆರಾಧಿಸುತ್ತಾ ಇತ್ತು, ಆದ್ರೆ ಈ ಸಮಯದಲ್ಲಿ ಕಾಣಿಸುತ್ತಾ ಇಲ್ಲ. ಮಾತ್ರವಲ್ಲ, ಮಂಗಲಸೂತ್ರ ಕಾಣಿಸುವುದಿಲ್ಲ. ಕಣ್ಣಿನಲ್ಲಿ ಧಾರಾಕಾರವಾಗಿ ಕಂಬಳಿಸುತ್ತಾ ಇದ್ದೆ. ಬಿಳಿಸಿಯನ್ನು ಉತ್ತಿದ್ದೆ, ಕೇಸರಿಯನ್ನು ಕೆಳರಿದ್ದೆ. ಅಮ್ಮ ಯಾಕೆ
ವಚನಗಾಲಿಸಿ ಮನದಿ ಹರುಷವನಾತು ನುಡಿದಳು ಮನದಿ ಹರುಷವನಾತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಅನವರತ ಸುಮನದರ ಭಕ್ತರಿ ನಿನಗೆ ಬೇಡುವೆ ಮೂಲ ನಿನಗೆ ಬೇಡುವೆ ಮೂಲ ವಿಧಿಯಲಿ ಪಡೆದವರಗಳನೆ ತನಯ ನಾಡಿದ ವಚನ ಆಲಿನಿ ಮಗನಿ ಕಂದ ಕಂದ ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಇಂದ್ರಾದಿ ಸಮರಗಳನ್ನು ತಡೆ ಹಿಡಿದು ಬರ್ತೇನೆ, ಸ್ವರ್ಗಲೋಕವನ್ನು ಸ್ವಾಧೀನ ಮಾಡ್ತೇನೆ ಬರ್ತೇನೆ. ಯಾಕೆ ಗೊತ್ತಾ? ಅನುಮಾನ ಪಡುವುದೇ ಬೇಡ, ಒಂದು ನಿನ್ನ ಆಜ್ಞೆ ಸಿಕ್ಕಿದ್ರೆ ನನಗೆ ಸಾಕು. ಮಗನೇ, ತೋಳಲ್ಲಿ ಶಕ್ತಿದೆ ಮತ್ತು ವಿಚಾರವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಕೇವಲ ಶಕ್ತಿ ಸಾಕಾಗುವುದಿಲ್ಲ ಮಗನೇ, ಮತ್ತೆ ಜೀವಭಕ್ತಿ ಬೇಕು. ಯಾಕೆ ಗೊತ್ತೇ? ಇಂದ್ರಾದಿ ಸಮರದನ್ನು ಬರೆಯುವುದಕ್ಕಾಗಿ ಬರ್ತಾನೆ ಆ ಕಪಟ ನಾಟಕ ಸೂತ್ರಧಾರಿ ಹರಿ ಮಗನೇ. ಬರ್ತಾನೆ ಬಂದಾನೆ ಬಂದಾನೆ ಹರಿ ಬಂದೇ ನನ್ನ ಕೈಗೆ ಸಿಗಲಿ. ಆತರದಿಂದ ಕಾಯುತ್ತಾ ಇದ್ದೇನೆ, ಅವನನ್ನು ಸಿಗಿದು ತೋರಣ ಕಟ್ತೇನೆ ನಾನು. ಮಗನೇ, ನೀನು ಮಾಡಬೇಕಾದಂತ ಒಂದು ಕರ್ತವ್ಯ ಉಂಟು. ಏನಮ್ಮದು? ನೇರವಾಗಿ ಹೋಗಿ ಕಾಡಿಗೆ ಹೋಗ್ಬೇಕು. ಅಮ್ಮ, ನಾನು ನೇರವಾಗಿ ಕಾಡಿಗೆ ಹೋಗ್ಬೇಕಾ? ಹೌದು ಅಮ್ಮ, ನಿನಗೂ ನಾನು ಭಾರವಾಗಿ ಹೋದೆನಮ್ಮ. ಯಾಕೆ ಮಗನೆಯನ್ನು ಕಳೆದುಕೊಂಡಂತಹ ನನ್ನನ್ನು ಒಬ್ಬಟ್ಟಿಯಾಗಿ ಕಾಡಿಗೆ ಕಳುಹಿಸಿ ಯಾಕಮ್ಮ ಇದೆಲ್ಲ ಮಾಡ್ತಾ ಇದ್ಯಮ್ಮ? ಮಗನೇ, ಅಮ್ಮ, ನನ್ನ ಮಾತನ್ನು ಅರ್ಥೈಸುವುದಕ್ಕೆ ಕಷ್ಟವಾಗಿ ಹೋಯ್ತ ಕಂದ. ಹೌದಮ್ಮ, ಕಾಡಿಗೆ ಹೋಗಬೇಕು. ಯಾಕೆ ಗೊತ್ತೇ? ಯಾಕಮ್ಮ? ಅದನ್ನು ಭಜನೆ ಮೂಲಕ ಮೆಚ್ಚಿಸುವುದಕ್ಕಾಗಿ ಬೇಕು ಬೇಕಾದ ವರವನ್ನು ಪಡೆದುಕೊಂಡೆ ಅಂತಾದ್ರೆ, ಅದರ ಜೊತೆಯಲ್ಲಿ ಅಯ್ಯತ್ತು ಮನೆ ಸಂಪಾದನೆ ಮಾಡಿಕೊಂಡೆ ಅಂತಾದ್ರೆ, ನಿನ್ನನ್ನು ಬಗ್ಗಪಡಿಸುವುದಕ್ಕಾಗಿ ಮೂರು ಲೋಕದಲ್ಲಿ ಅಸಾಧ್ಯವಾಗಿ ಹೋಗ್ತದೆ. ಹೌದೇ? ನಿನ್ನ ಕೀರ್ತಿಯನ್ನು ಮೆರೆಯುವುದಕ್ಕಾಗಿ ನೀನು ಮಾಡಬೇಕಾದ ಕರ್ತವ್ಯ ಒಂದೇ, ನೇರವಾಗಿ ಹೋಗಿ ತಪಸ್ಸನ್ನು ಮಾಡಿಕೊಂಡು ಬರಬೇಕು ಮಗನೇ. ಆಯ್ತಮ್ಮ. ಅಮ್ಮ, ನಿನ್ನ ಮನದ ಇಂಗಿತ ಏನುಂಟು ಅದನ್ನು ನಿಭಾಯಿಸುವುದಕ್ಕೆ ನನ್ನಂತ ನಿನ್ನ ಮಗ ಇದ್ದಾನೆ. ಯಾವುದಕ್ಕೂ ಹೆದರಬೇಡ. ಹೋಗ್ತೇನೆ ಈಗ ಕಾಂತಾರಕ್ಕೆ, ವಿಧಾತರ ಕುರಿತು ತಪಸ್ಸನ್ನು ಆಚರಿಸುತ್ತೇನೆ. ಆದ್ದರಿಂದ ವಿಧ ವಿಧವಾದಂತಹ ವರಗಳನ್ನು ಪಡೆಯುವುದರ ಮೂಲಕ ನಮ್ಮೆಲ್ಲರಿಗೂ ಬೇಕಾದಂತಹ ಜಯಶ್ರೀಯನ್ನು ತಂದುಕೊಡ್ತೇನೆ. ಅಮ್ಮ, ನನ್ನ ತಂದೆಗಾದಂತಹ ಅಪಮಾನವನ್ನು ಈ ಸಮಯದಲ್ಲಿ ನಾನು ಸಹಿಸಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಅದಕ್ಕಾಗಿ ವರವೇ ನನಗೆ ಸಾಕ್ಷಿ ಆಗಲಮ್ಮ. ಮನಸ್ಸಿಗೆ ಸಂತೋಷವಾಯಿತು ಕಂದ. ಯಾವತ್ತು ನನಗೆ ಬರುವಂತಹ ಹೊತ್ತಿನಲ್ಲಿ ನಗುಮುಖದಿಂದಾಗಿ ಮುದ್ದಿಸ್ತಾ ಇದ್ದೇನೆ. ಹೌದಮ್ಮ, ತಿನ್ನುವುದಕ್ಕೆ ಏನಾದ್ರೂ ಕೊಡ್ತಾ ಇದ್ದೇನೆ ಎಂದು ಕಣ್ಣೀರೇ ಗತೇನೆ ನಿನ್ನ ಮನಸ್ಸನ್ನು ಬಿಟ್ಟೆ ಕುಮಾರ. ಅಮ್ಮ, ದುಃಖಿಸಬೇಡ.
ತಿನ್ನುವುದಕ್ಕೆ ಏನು ಬೇಕು ಕೇಳಿಕೋ ಅಮ್ಮ. ಸಸ್ಯಾಹಾರಿ ತಿನ್ನು ತಿನ್ನು ನನಗೆ ಸಾಕಾಗಿದೆ ಅಮ್ಮ. ಇತ್ತೀಚೆಗೆ ನನಗೆ ನಾಡಿಗೆಗೆ ರುಚಿಯೇ ಸಿಗುವುದಿಲ್ಲ. ಏನಾದ್ರೂ ಖಾರದ್ದು ಇದ್ರೆ ಮತ್ತೆ ಇಂಥದ್ದೆಲ್ಲ ಸಿಕ್ಕಿದ್ರೆ ನನಗೆ ಒಳ್ಳೆದಾಗ್ತದಮ್ಮ. ಅಮ್ಮ ಆದಷ್ಟು ಬೇಗ ಭೋಜನವನ್ನು ಸಿದ್ಧಪಡಿಸು ಮಗನೇ. ಅಮ್ಮ ಬೇಕಾದಂತ ರೀತಿಯಲ್ಲಿ ಸಿದ್ಧಪಡಿಸಿದ್ದೇನೆ. ತಿಂದುಂಡು ನೇರವಾಗಿ ಹೋಗಬೇಕು ಕಾಡಿಗೆ. ಹೋಗುವಂತ ಹೊತ್ತಿನಲ್ಲಿ ಯಾವುದೋ ಒಂದು ರೀತಿ ಕಷ್ಟದ ಪಾಲಿಗೆ ಬರುವುದಕ್ಕೆ ಸಾಧ್ಯ ಉಂಟು. ಕಷ್ಟವನ್ನು ದೂರೀಕರಿಸುವುದಕ್ಕಾಗಿ ನಿನಗೆ ಚಂದ್ರಾಯುಧ ಕೊಡ್ತಾ ಇದ್ದೇನೆ ಕಂದ. ಇದು ಚಂದ್ರಾಯುಧವಮ್ಮ. ಹೌದು. ದಿವ್ಯವಾದಂತಹ ಖಡ್ಗ ನನ್ನ ಬಳಿಯಲ್ಲಿ ಇರ್ಲಿ. ಹೋಗಿ ಬಾ ಮಗನೇ. ಅಮ್ಮ ಶಿವವಾದ ಆಶೀರ್ವಾದವನ್ನು ಮಾಡಿ. ಯಾವುದು ಇದೆ ಮಗನೇ? ಹೋಗಿ ಬಾ. ಹೋಗಿ ಬರ್ತೇನೆ. ಮದಿಗೆ ಮಡಿದು ಬ್ರಹ್ಮದೇವ ಒಲಿದು ಬಂದ. ಏನು ಬೇಕು ಮಗನೇವರ ಎನ್ನುವ ಹಾಗೆ ಕೇಳಿಕೊಂಡ. ಯೋನಿಜರಿಂದ 3 ಮೂರ್ತಿಗಳಿಂದ ನನಗೆ ಬರಲೇ ಬರಬಾರದು ಎನ್ನುವ ಹಾಗೆ ವರವನ್ನು ಕೇಳಿಕೊಂಡೆ. ತಥಾಸ್ತು ಎಂದ. ಮನಸ್ಸಿಗೆ ಬಹಳಷ್ಟು ಸಂತೋಷವಾಗಿದೆ. ಈ ವಿಚಾರವನ್ನು ಅಮ್ಮನಿಗೆ ಹೇಳಬೇಕು.